ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಬನ್ನಿ ಇವತ್ತಿನ ಪುಟಾಣಿಯೊಂದಿಗೆ ಮಾತಾಡ್ಕೊಂಡು ಬರೋಣ. ಹಾಯ್. ಹಾಯ್. ನಿನ್ನ ಹೆಸರೇನು? ಸಂಚರಿ. ಸಂಚಾರಿ. ಯಾರಿಟ್ರಿ ಹೆಸರನ್ನು? ಅಮ್ಮವ. ನಿಮಗೆ ನಿನ್ನ ಹೆಸರು ಇಷ್ಟವಾ? ಹೌದು. ಏನು ಕರೀತಾರೆ ಮನೆಯಲ್ಲೆಲ್ಲ? ಹೀಗೆ ಸಂಚಾರಿ ಅಂತ ಕರೀತಾರಾ ಅಲ್ವಾ? ನಿಮಗೆ ಯಾರು ಕರಿ ತುಂಬ ಇಷ್ಟ ಆಗೋದು? ಅಪ್ಪ ಕರೀದು ಇಷ್ಟ ಆಗೋದಾ ಅಮ್ಮನ? ಇಬ್ಬರು ಸಹ. ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? 4 ಜನ. ಯಾರೆಲ್ಲ? ಅಮ್ಮ, ಅಪ್ಪ, ನಾನು ಮತ್ತು ನನ್ನ ಅಕ್ಕ. ಅಕ್ಕ ಏನು ಮಾಡ್ತಾರೆ? ಅಕ್ಕ ಈಗ ಫಸ್ಟ್ PUC, ಅವರು ಸೈನ್ಸ್ ಓದ್ತಾರೆ. ಮತ್ತು ನೀನು? ನಾನು 6th ಸ್ಟ್ಯಾಂಡರ್ಡ್. ಸೊ ಅಕ್ಕಯಿಂದ ಸೈನ್ಸ್ ತಗೊಂಡು ಟೀಚರ್ ಆಗಬೇಕಂತಿದ್ದಾಳ ಅಲ್ಲ ಡಾಕ್ಟರ್ ಆಗಬೇಕಂತಿದ್ದಾಳ? ಅವ್ರು ಇಂಜಿನಿಯರ್ ಆಗಬೇಕಂತಿದ್ದಾರಾ? ಸೊ ನೀನೇನು ಆಗಬೇಕಂತಿದ್ಯಾ? ನೋಡಬೇಕು ಮತ್ತೆ ದೊಡ್ಡಾದ್ಮೇಲೆ. ಈಗ ಚಿಕ್ಕ ಇದ್ದೇನೇನೋ, ನೀನು ಡಿಸೈಡ್ ಮಾಡಲಿಲ್ಲ. ಸೊ ಸರಿ, ಯಾವ ಸ್ಕೂಲಿಗೆ ಹೋಗ್ತೀಯಾ? ನಾನು ಸದ್ಯ ಸಾವುಕಾರ್ ಪಿತ್ರೋಡಿ. ಸೊ ಈಗ ನೀನು ಉದ್ಯಾವರದಿಂದ ಇಲ್ಲಿಗೆ ಬಂದದ್ದು? ಹೌದು. ಎಷ್ಟು ದೂರ ಇತ್ತು ಉದ್ಯಾವರದಿಂದ ಉಡುಪಿಗೆ? ಸ್ವಲ್ಪ ದೂರವಾ? ಮನೆಯಲ್ಲಿ ಕೂತಿ ವೆಹಿಕಲ್ ಹತ್ತಿದ್ದು ಬಂದ್ಯಾ? ಹೇಗೆ ಬಂದ್ಯಾ? ಅಪ್ಪನೊಟ್ಟಿಗೆ ಬಂದ್ಯಾ? ಬಸ್ಸಲ್ಲಿ ಬಂದ್ಯಾ ಕಾರಲ್ಲಿ ಬಂದ್ಯಾ? ಸ್ಕೂಟರ್ ಬಂದ್ಯಾ? ಮಳೆ ಬರಲಿಲ್ಲ? ಫಸ್ಟ್ ಬಂದಿತ್ತು. ಸರಿ, ಸ್ಕೂಲ್ ಸ್ಟಾರ್ಟ್ ಆಗಿದೆ ಈಗ? ಹೌದು. ಬೇಜಾರಾಯ್ತಾ ಫಸ್ಟ್ ಡೇ ಸ್ಕೂಲಿಗೆ ಹೋಗ್ಬೇಕಾದ್ರೆ? ಇಲ್ಲ. ಖುಷಿ ಆಯ್ತಾ? ಹಾಂ. ರಜೆಯಲ್ಲಿ ಏನೆಲ್ಲ ಮಾಡಿದ್ಯಾ? ರಜೆಯಲ್ಲಿ ನನ್ನ ರಿಲೇಟಿವ್ಸ್ದು ಫಂಕ್ಷನ್ ಇತ್ತು, ಅಲ್ಲಿ ಹೋಗಿದ್ದೆ. ಮತ್ತು ಮೇಯಲ್ಲಿ ಪ್ರೋಗ್ರಾಮ್ಸ್ ಇತ್ತು, ಮತ್ತು ಭಜನೆಯದು ಎಲ್ಲ ಮನೆ ಒಕ್ಕಲಿಗೆ ಹೋಗಿ ಭಜನೆ ಹೇಳಿದ್ದು. ಮತ್ತು ಒಂದು ದಿನ ನನ್ನ ಅಕ್ಕನ ಮನೆಗೆ ಹೋಗಿ ಬಂದೆ. ಎಲ್ಲಿ ಬರ್ತದೆ ಅಕ್ಕನ ಮನೆ? ಅಪ್ಪನದ್ದು ಕಲ್ಯಾಣಪುರ. ಸೊ ರಜೆ ಒಳ್ಳೆ ಗಮ್ಮತ್ತು ಮಾಡಿದ್ಯಾ? ಹೌದು. ಎಂತ ಮಾಡಿದ್ಯಾ? ಮನೆಗೆಲ್ಲ ಹೋಗಿ ಬೇರೆಯವರ ಮನೆಗೆಲ್ಲ ಹೋಗಿದ್ದೆ ಅಂತ ಹೇಳಿದೆಯಲ್ಲ? ಹೌದು. ಅಲ್ಲಿ ಹೋಗಿ ನಂದು ಕಸಿನ್ಸ್ ಎಲ್ಲ ಬಂದಿದ್ದರು, ಅಲ್ಲಿ ಅವರೊಟ್ಟಿಗೆ ಆಟ ಆಡಿ ಎಲ್ಲ ಗಮ್ಮತ್ತಾಗಿತ್ತಾ? ಹೌದು. ಬೇರೆ ಕಡೆ ಟೂರಿಗೆಲ್ಲ ಎಲ್ಲಿ ಹೋಗಲಿಲ್ಲ? ಇಲ್ಲ. ಫಂಕ್ಷನ್ಗೆ ಹೋದದ್ದು ಮತ್ತು ಕಸಿನ್ಸ್ ಮನೆಗೆ ಹೋದದ್ದು ಅಷ್ಟೇ. ಬೇರೆ ಹೋಮ್ವರ್ಕ್ಸ್ ಎಲ್ಲ ಏನಿತ್ತಾ ರಜೆಯಲ್ಲಿ? ಇಲ್ಲ, ಇರಲಿಲ್ಲ. ಮತ್ತು ಫ್ರೀ ಟೈಮಲ್ಲಿ ಏನು ಮಾಡ್ತಿದ್ಯಾ? ಫ್ರೀ ಟೈಮಲ್ಲಿ ಡ್ರಾಯಿಂಗ್, ಸ್ವಲ್ಪ ಯೂಟ್ಯೂಬ್ ಎಲ್ಲ. ಸ್ವಲ್ಪ ಯೂಟ್ಯೂಬ್ ನೋಡ್ತಿದ್ದೆ. ಅದನ್ನೇ ಜಾಸ್ತಿ ಹೇಳಿದ್ರೆ ಇನ್ನು ಮನೆಗೆ ಹೋಗಿ ಎಲ್ಲಿ ಅಪ್ಪ ಬೈತಾರೆ ಅಂತ ಹೇಳ್ಕೊಂಡು ಸ್ವಲ್ಪ ಅಂತ ಫಸ್ಟಿಗೆ ಸೇರಿಸಿ ಬಿಟ್ಲು. ಟಿ ವಿ ನೋಡಲಿಲ್ವ ಮನೆಯಲ್ಲಿ? ನೋಡ್ತಿದ್ದೆ. ಎಂತೆಲ್ಲ ನೋಡ್ತಿದ್ದೆ ಟಿ ವಿಯಲ್ಲಿ? ಕಾರ್ಟೂನ್. ಸೊ ಸ್ಕೂಲಿಗೆ ಹೇಗೆ ಹೋಗೋದು? ಸ್ಕೂಲಿಗೆ ಆಟೋ ರಿಕ್ಷಲ್ಲಿ ಹೋಗೋದು. ಮನೆ ಹತ್ರ ಬರ್ತದಾ? ಹಾಂ. ಎಷ್ಟು ಜನ ಇದ್ದೀರಾ ಆಟೋದಲ್ಲಿ ಹೋಗ್ಲಿಕ್ಕೆ? 3 ನಮ್ಮದು ಸ್ಕೂಲ್ ಅವರು, ಅಂದರೆ 2 ಚಿಕ್ಕವರು ಮತ್ತು ನಾನು, ಮತ್ತು ಇನ್ನೊಂದು ಸ್ಕೂಲ್ ಅವರು ಬರ್ತಾರೆ. ಬೇರೆ ಸ್ಕೂಲ್ನವ್ರು ಸಹ ಬರ್ತಾರಾ? ಹಾಂ. ಎಷ್ಟು ಗಂಟೆಗೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ? ಸ್ಕೂಲ್ ಸ್ಟಾರ್ಟ್ ಆಗೋದು 9:30. 9:30ಇಂದ 5 o'clock? 4:30? 3:30 ಅಷ್ಟೇ. ಮತ್ತು ಮನೆಗೆ ಆಟೋದಲ್ಲಿ ಬರೋದಾ? ಹೌದು. ಪಪ್ಪ ಪಿಕ್ ಆ್ಯಂಡ್ ಡ್ರಾಪ್ ಎಲ್ಲ ಎಂತ ಮಾಡೋದು? ಮಗಳಿಗೆ ಸ್ವಲ್ಪ ಕಷ್ಟ ಗೊತ್ತಾಗಬೇಕಲ್ಲ, ಅದಕ್ಕೆ ಆಟೋದಲ್ಲಿ ಹೋಗಲಿ ಅಂತ. ಗಮ್ಮತ್ತಾಗ್ತದೆ ಆಟೋದಲ್ಲಿ? ಹೌದು. ಯಾರು ನಿನ್ನ ಬೆಸ್ಟ್ ಫ್ರೆಂಡ್? ಆರಾಧ್ಯ. ಯಾಕೆ ಅವಳು ತುಂಬ ಬೆಸ್ಟ್ ಫ್ರೆಂಡ್ ಆದದ್ದು? ನನ್ನೊಟ್ಟಿಗೆ ಇರ್ತಾಳೆ, ಮಾತಾಡ್ತಿರ್ತಾಳೆ, ಏನಿದ್ರು ಸಪೋರ್ಟ್ ಮಾಡ್ತಾಳೆ ಸ್ಕೂಲಲ್ಲಿ. ಮನೇಲಿ ಯಾರು ಸಪೋರ್ಟ್ ಮಾಡೋದಲ್ಲ? ಮಾಡ್ತಾರೆ. ಮನೇಲಿ ಯಾರು ನಿಮಗೆ ತುಂಬ ಇಷ್ಟ? ಅಕ್ಕ, ಅಮ್ಮ, ಅಪ್ಪ ಎಲ್ಲರೂ ಇಷ್ಟ. ಸೊ ಅಪ್ಪ ಏನು ಮಾಡ್ತಾರೆ? ಅಪ್ಪ ಸಿವಿಲ್ ಪೀಸ್ ವರ್ಕ್ ಕಾಂಟ್ರಾಕ್ಟರ್. ಮತ್ತು ಅಮ್ಮ ಹೌಸ್ ಮೇಕರ್. ಮನೇಲಿ ಇರ್ತಾರೆ. ಹಾಂ. ಸೊ ಅಮ್ಮನಿಗೆ ಏನಾದರೂ ಹೆಲ್ಪ್ ಮಾಡ್ತೀವಿ ಮನೇಲಿ? ಗುಡಿಸೋದು ಮತ್ತು ತರಕಾರಿ ಕಟ್ ಮಾಡೋದು. ತರಕಾರಿ ಎಲ್ಲ ಕಟ್ ಮಾಡಿ ಕೊಡ್ತೀವಿ, ಗುಡಿಸ್ತಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀಯ? 6:30 7 ಗಂಟೆ. ಅದೇನು 6:30 7 ಗಂಟೆ? ಅದರ ಮಿಡ್ಲಲ್ಲಿ ಹೇಳೋದಿಲ್ವಾ? 6:45 6:40ಕ್ಕೆಲ್ಲ ಹೇಳ್ತೀನಿ. ಆಗ ಟೈಮ್ ನೋಡೋದಿಲ್ಲ, ಪರ್ಟಿಕ್ಯುಲರ್ ಟೈಮ್ ಅಂತಂದರೆ 6:30ಇಂದ 7 ಗಂಟೆ. ಎದ್ದೇನೆಲ್ಲ ಮಾಡ್ತೀಯಾ? ಎದ್ದು ಫಸ್ಟ್ ಮನೆ ಗುಡಿಸೋದು ಹೊರಗೆ, ಮತ್ತು ಕೂಡಲೇ ಬ್ರಷ್ ಎಲ್ಲ ಮಾಡೋದು ಕರೆಕ್ಟ್ ಹೋಗಿ ಮನೆಗೆ ನೀರು ಕುಡಿದು ಗುಡಿಸೋದು, ಮತ್ತು ಬ್ರಷ್ ಮಾಡಿ ದೇವ್ರಿಗೆ ದೀಪ ಹಚ್ಚಿ ರೆಡಿ ಆಗ್ತೀನಿ. ಓಕೆ, ಡೈಲಿ ನೀನೇ ದೀಪ ಹಚ್ಚೋದು? ಇಲ್ಲ, ಹಲವು ಸರಿ ಅಪ್ಪವಾ? ಹಾಂ. ಬೆಳಿಗ್ಗೆ ಬೇಗ ಹೇಳೋದು ಯಾರು ಮನೆಯಲ್ಲಿ? ಅಮ್ಮ. ಎಷ್ಟು ಗಂಟೆಗೆ ಹೇಳ್ತಾರೆ? ಅವರಿಗೆ ಕೆಲಸ ಇದ್ದಾಗ 3:30 ಹೇಳ್ತಿದ್ರು, 3 ಗಂಟೆ 3:30ಕ್ಕೆ. ಈಗ ಕೆಲಸ ಎಂಡ್ ಆಗಿದೆ, ಸೊ ಅವರು 6 ಗಂಟೆ 6:30. ಎಂತ ಕೆಲಸ? ಅವರು ಮಲ್ಪೆ ಹೋಗ್ತಿದ್ರು. ಮಲ್ಪೆ ಹೋಗ್ತಿದ್ರಾ? ಹಾಂ. ಹೋಗ್ತಿದ್ಯಾ ನೀನು ಅವ್ರ ಜೊತೆ?
ಇಲ್ವಾ? ಅಪ್ಪನ ಜೊತೆ ಹೋಗ್ತೀಯಾ? ಒಂದು ಸರ್ತಿ ಹೋಗಿದ್ದೆ. ಅಪ್ಪ ಏನೆಲ್ಲ ವರ್ಕ್ ಮಾಡ್ತಾರೆ? ಮನೆ ಕಟ್ಟುವುದು, ಕಾಂಟ್ರಾಕ್ಟರ್. ಹೌದಾ? ಹೇಗೆ ಅಂತ ಮನೆ ಕಟ್ಟೋದು? ದೊಡ್ಡ ಮನೆ ಸ್ವಲ್ಪ ಓಕೆ, ದೊಡ್ಡ ಮನೆ ಮಾತ್ರ ಕಟ್ಟಿದ್ರು, ಚಿಕ್ಕ ಮನೆ ಕಟ್ಟಲೇ ಇಲ್ವಾ? ಕಟ್ತಾರೆ. ನಿಮ್ಮ ಮನೆ ಕಟ್ಟಿದ್ಯಾ? ನಾವು ಬಾಡಿಗೆಯಲ್ಲಿ ಇರೋದು. ಅಯ್ಯಯ್ಯ, ನೀನು ಬಾಡಿಗೆ ಮನೇಲಿ ಇರುದಾ? ಹಾಂ. ನಿಂಗೆ ಅಪ್ಪನ ಹತ್ರ ಹೇಳ್ಬೇಕಿತ್ತು, ಅಪ್ಪ ನೀವು ಕಾಂಟ್ರಾಕ್ಟರ, ನಮಗೆ ತಗೊಂಡು ಮನೆ ಕಟ್ಟಬೇಕು ಅಂತ ಹೇಳಿದ್ಯಾ? ಹೇಳಿ. ನಿನ್ನ ಮನೆದು ಡ್ರೀಮ್ ಮನೆ ಹೇಗೆ? ಸ್ವಲ್ಪ ದೊಡ್ಡ ಟ್ಯಾರಿಸ್ ಮನೆ ಇರಬೇಕು, ಒಂದು ನಾರ್ಮಲ್ ಮನೆ ಇರಲಿಕ್ಕೆ ಅಷ್ಟೇ. ಅಷ್ಟೇ. ನಿಮಗೆ ಸಪ್ರೇಟ್ ರೂಮ್ ಬೇಕಾ? ಅಲ್ಲ ಇದೆಯಾ ಅಕ್ಕನ ಜೊತೆ ಅಡ್ಜಸ್ಟ್ಮೆಂಟಾ? ಅಡ್ಜಸ್ಟ್ಮೆಂಟಾ? ಅಕ್ಕನ ಜೊತೆ ಫೈಟಿಂಗ್ ಎಲ್ಲ ಮಾಡ್ತೀಯಾ? ಹೌದಾ? ಯಾರು ಗೆಲ್ಲೋದು? ಸೋಲ್ತೀವಿ ಮತ್ತೆ ಗೆಲ್ತೀವಿ ಇಬ್ರು ಸಹ. ಜಾಸ್ತಿ ಸೋಲೋದು ಯಾರು, ನೀನಾ? ಹೌದು. ಹೌದಾ? ಎಂತದಕ್ಕೆ, ಅವಳು ತುಂಬ ಜೋರಿದ್ದಾಳನ? ಹೌದು. ಮತ್ತೆ ಸಪೋರ್ಟಿವ್ ಸಹ ಇದ್ದಾರೆ. ಸಪೋರ್ಟ್? ಹೌದು. ಎಂಥ ವಿಷಯಕ್ಕೆ ನಿಮಗೆ ಸಪೋರ್ಟ್ ಮಾಡ್ತಾಳೆ ಅಕ್ಕ? ಅಂದರೆ ಹಾಡು ಕಲಿಯೋದಕ್ಕೆಲ್ಲ, ಮತ್ತು ಏನಾದರೂ ಟ್ರ್ಯಾಕ್ ಬೇಕಿದ್ದರೆ ಅದು ಸಹ ಮಾಡಿಕೊಡ್ತಾರೆ ಅದಕ್ಕೆಲ್ಲ, ಮತ್ತು ಕಲಿಯೋದ್ರಲ್ಲಿ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಓಕೆ. ಹೋಮ್ವರ್ಕಿಗೆಲ್ಲ ಹೆಲ್ಪ್ ಮಾಡ್ತಾರಾ? ಹೋಮ್ವರ್ಕ್ ಎಲ್ಲ ಕಾಪಿ ಎಲ್ಲ ನಾನು ಮಾಡುವೆ. ನನಗೆ ಸಹ ಗೊತ್ತುಂಟು ಕಾಪಿ ನೀನೇ ಬರೀಬೇಕು ಅಂತ. ಡೌಟ್ ಎಲ್ಲ ಇದ್ದರೆ ಅವ್ರ ಹತ್ರ ಕೇಳಿದ್ರು ಹೆಲ್ಪ್ ಮಾಡ್ತಾರೆ, ಮತ್ತು ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ. ಅಮ್ಮ ಎಂತ ಹೆಲ್ಪ್ ಮಾಡೋದಿಲ್ಲ? ಮಾಡ್ತಾರೆ. ಅಂದರೆ ಎಕ್ಸಾಮ್ ಟೈಮಲ್ಲಿ ರಾತ್ರಿ ಎಲ್ಲ ಓದಿಸ್ತಾರೆ, ಎಷ್ಟು ಲೇಟ್ ಆದರೂ ಸಹ ಓದಿಸ್ತಾರೆ ಎಲ್ಲ. ಹಾಗೆ ಎಕ್ಸಾಮ್ ಟೈಮ್ಗೆ ಅಂತ ನೀನು ಬೇಗ ಹೇಳ್ತೀಯಾ? ಹೌದು. ಎಷ್ಟು ಗಂಟೆಗೆ ಹೇಳ್ತೀಯಾ? 5:30 6 ಗಂಟೆ. 5:30 6 ಗಂಟೆ. ಹಾಂ. ಎದ್ದು ಫಸ್ಟಿಗೆ ಆಗ ಗುಡಿಸಿದ ಒರೆಸಿದಳ ಅಂತ ಕೆಲಸ ಮಾಡೋದಲ್ಲ, ಓದಿದೆ ಹೇಳುವುದು ಮತ್ತೆ ಓದಲಿಕ್ಕೆ ಸ್ಟಾರ್ಟ್ ಮಾಡೋದು, ಮತ್ತೆ 7 ಗಂಟೆ ಎಲ್ಲ ಗುಡಿಸ್ಲಿಕ್ಕೆ. ಅಷ್ಟೇ. ಬೆಳಿಗ್ಗೆ ಬೇಗ ಹೇಳ್ತೀಯಾ? ಹೌದು. ರಜೆ ಟೈಮಲ್ಲಿ ಲೇಟ್. ಎಷ್ಟು? 10 ಗಂಟೆಗೆ ಹೇಳ್ತಿದ್ಯಾ? 8 ಗಂಟೆ. 8 ಗಂಟೆಗೆ ಹೇಳ್ತಿದ್ದಿ. ಸರಿ, ಎಂತ ಡೈಲಿ ಬ್ರೇಕ್ಫಾಸ್ಟ್ ಇರ್ತದ ಮನೆಯಲ್ಲಿ ಅಥವಾ ಹೋಟೆಲ್ಗೆ ಹೋಗ್ತೀಯಾ, ಹೇಗೆ? ಡೈಲಿ ಇರೋದಿಲ್ಲ. ಅಮ್ಮ ವರ್ಕ್ ಹೋಗುವಾಗ ಮನೆಯಲ್ಲಿ ತಿಂಡಿ ಇತ್ತು, ಮತ್ತು ಹೋಟೆಲಲ್ಲಿ ಸಹ ತರ್ತಾರೆ. ಹೋಟೆಲ್ದು ಯಾವುದು ನಿಮಗೆ ತುಂಬ ಇಷ್ಟ ತಿಂಡಿ? ಪೂರಿ. ಪೂರಿಯಾ? ಮನೇಲಿ ಪೂರಿ ಮಾಡೋದಿಲ್ವಾ? ಮಾಡ್ತಾರೆ. ಆದರೆ ಅಮ್ಮನಿಗಿಂತ ಹೋಟೆಲದೇ ಒಳ್ಳೆ ಇರ್ತದಾ? ಇಲ್ಲ, ಅಮ್ಮ ಅಂತ ಒಳ್ಳೆ. ಅಂದರೆ ಅದರಲ್ಲಿ ಸಹ ಅಮ್ಮನೇನು ಬಿಟ್ಕೊಡೋದಿಲ್ಲ ಅವಳು. ಹಾಂ, ಅಮ್ಮ ಸಹ ಒಳ್ಳೆ ಮಾಡ್ತಾರೆ ಅಂತ ಹೇಳ್ಕೊಂಡು. ಸರಿ, ಅಮ್ಮ ಮಾಡೋ ಬೇರೆ ಫುಡ್ ಯಾವುದೆಲ್ಲ ಇಷ್ಟ ಆಗ್ತದೆ ನಿಮಗೆ? ಮತ್ತು ನೀರು ದೋಸೆ, ಪುಲಾವ್. ಟಿಫಿನ್ ತಗೊಂಡು ಹೋಗ್ಲಿಕ್ಕೆ ಅಲ್ಲ, ಸ್ಕೂಲಲ್ಲಿ ಉಂಟಾ ಊಟ? ಊಟ ಶಾಲೆಯಲ್ಲ ಇರ್ತದೆ. ಶಾಲೆಯಲ್ಲಿ? ನೀನು ಶಾಲೆಯಲ್ಲಿ ಊಟ ಮಾಡೋದಾ? ಹಾಂ. ಕಂಪಲ್ಸರಿಯಾ ಟಿಫಿನ್ ತಗೊಂಡು ಹೋಗ್ಲಿಕ್ಕೆ ಇಲ್ವಾ? ಇಲ್ಲ. ಏನೆಲ್ಲ ಮಾಡ್ತಾರೆ ಸ್ಪೆಷಲ್ ಸ್ಕೂಲಲ್ಲಿ? ಸ್ಕೂಲಲ್ಲಿ ಎಂತ ಸಹ ಇಲ್ಲ, ವೈಟ್ ರೈಸ್, ದಾಲ್ ಸಾಂಬಾರ್, ಕ್ಯಾಬೇಜ್, ಬೆಂಡೆ, ಮತ್ತು ಸ್ಪೆಷಲ್ ಅಂದರೆ ಗೀ ರೈಸ್ ಮಾಡ್ತಾರೆ, ಇಲ್ಲಾಂದರೆ ಪುಲಾವ್. ಅದ್ಯಾವುದು ಪರ್ಟಿಕ್ಯುಲರ್ ವಾರದ? ಸೋಮವಾರವ ಬುಧವಾರ ಆ ಥರವಾ? ಹಾಂ, ಹಾಗೆ ಪರ್ಟಿಕ್ಯುಲರ್ ಮಾಡ್ತಾರೆ. ಪಾಯಸ ಎಲ್ಲ ಮಾಡೋದಿಲ್ಲ? ಇಲ್ಲ. ಈಗ ನಿಮ್ಮದು ಬರ್ತ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಇರ್ತದಾ? ಅಂದರೆ ಈಗ ಲೈಕ್ ನನ್ನ ಬರ್ತ್ಡೇ ಆಗ ಪಾಯಸ ಮಾಡೋದು ಅಂದರೆ ಆ ಥರ ಎಲ್ಲ? ಇಲ್ಲ, ಬೇಕಾದರೆ ನಾವೇ ಎಲ್ಲರಿಗೂ ಊಟ ಟೈಮೆಲ್ಲ ಲಡ್ಡು ಎಲ್ಲ ಕೊಡ್ಬೋದು. ಓ, ಆ ಥರ. ಹಾಂ, ಮತ್ತು ಆಗ ವಿಶ್ ಮಾಡ್ತಾರೆ ಎಲ್ಲರೂ. ಊಟದ ಪೀರಿಯಡ್ ಎಷ್ಟು ಗಂಟೆಗೆ ನಿಮಗೆ? ನಮಗೆ 12ಕ್ಕೆ ಹೋಗ್ತೀವಿ ನಾವು ಹಾಲಿಗೆ ಊಟಕ್ಕೆ. ಎಂತ ಅಂದರೆ ಒಬ್ಬೊಬ್ಬರು ಒಂದೊಂದು ಕ್ಲಾಸಿಗೆ ಒಂದೊಂದು ಟೈಮಿಂಗ್ಸ್ ಹೇಗೆ? ಇಲ್ಲ, 12:30ಕ್ಕೆ ಎಲ್ಲರಿಗೆ ಊಟ ಸ್ಟಾರ್ಟ್. ಊಟ ಮತ್ತು ಮಧ್ಯಾಹ್ನ ಎಷ್ಟು ಗಂಟೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ನಿಮಗೆ? ಮಧ್ಯಾಹ್ನ 1:30 ಹಾಗೆ ಶುರು ಆಗ್ತದೆ. 12ರಿಂದ 1:30 ತನಕ ಬ್ರೇಕಾ? ಹಾಂ. ಮತ್ತು ನಿಮಗೆ ಎಂತ ಸ್ಟಡಿ ಅವರ್ ಉಂಟಾ? ಸ್ಟಡಿ ಅವರ್ ಅಂದರೆ ಈಗ ಲೈಕ್ ಈಗ ನಿಮಗೆ ಬ್ರೇಕ್ ಸಿಗ್ತದಾ? ಹಾಂ. 12ರಿಂದ 1:30 ತನಕ ಬ್ರೇಕ್. ಅದಾದ ನಂತರ ಓದಲಿಕ್ಕೆ ಏನಾದರೂ ಅರ್ಧ ಗಂಟೆ ಆ ಥರ ಏನಾದರೂ? ಊಟ ಆದಮೇಲೆ 2 ಪೀರಿಯಡ್ ಇರ್ತದೆ, ಮತ್ತು ಇನ್ನೊಂದು ಸರಿ ಬ್ರೇಕ್. ಅದು ಯಾಕೆ ಇನ್ನೊಂದು ಸಲ ಬ್ರೇಕ್? ಅಂದರೆ ನಾವು 12:30ಯಿಂದ 1 ಗಂಟೆಗೆ ಊಟ ಮಾಡ್ತೀವಿ. ಹೌದು. ಆದಮೇಲೆ 2 ಪೀರಿಯಡ್ ನಮಗೆ. ಹಾಂ. ಈಗ ಸೋಷಿಯಲ್ ಮತ್ತು ಸೈನ್ಸ್ ಹಾಗೆ. ಮತ್ತು ಪೀರಿಯಡಲ್ಲಿ ಬ್ರೇಕ್ ಮಧ್ಯೆಯಲ್ಲಿ, ಮತ್ತೆ ಇನ್ನೊಂದು 2 ಪೀರಿಯಡ್, ಮತ್ತು ಮನೆಗೆ ಇರ್ತಾರೆ. ಓಕೆ. ಡೈಲಿ ಒಂದೇಯಾ ಕ್ಲಾಸು? ಹಾಂ. ಅಂದರೆ ಪಿ ಟಿ ಅವರು ಕ್ರಾಫ್ಟ್ ಅದೆಲ್ಲ ಏನಿಲ್ಲ? ಸ್ಯಾಟರ್ಡೇಗೆ ಇರ್ತದೆ ಪಿ ಟಿ ಕ್ರಾಫ್ಟ್. ಬೇರೆ ದಿವಸ ಎಂತ ಇಲ್ಲ? ಇಲ್ಲ. ಎಂತ ಕ್ರಾಫ್ಟ್ ಉಂಟಾ ಕ್ಲಾಸ್? ಹೌದು. ಎಂತೆಲ್ಲ ಮಾಡ್ತಾರೆ ಕ್ರಾಫ್ಟ್ ಕ್ಲಾಸಲ್ಲಿ? ಕ್ರಾಫ್ಟ್ ನಾವು ಏನಾದರೂ ಫ್ಲವರ್ ಮಾಡ್ತಾ ಇದ್ದರೆ, ಮತ್ತು ಡ್ರಾಯಿಂಗ್ ಎಲ್ಲ ನಾರ್ಮಲ್. ಫಸ್ಟ್ ನಮಗೆ ಯಾವುದು ಇಷ್ಟ ಇದೆ ಡ್ರಾಯಿಂಗ್ ಅದು ಮಾಡೋದು, ಮತ್ತು ಮ್ಯಾಮ್ ಹೇಳ್ಕೊಡ್ತಾರೆ. ಅವರಿಗೆ ಸ್ಪೆಷಲ್ ಮ್ಯಾಮ್ ಇದ್ದಾರಾ?
ಡ್ರಾಯಿಂಗಿಗೆ ಸ್ಪೆಷಲ್ ಮ್ಯಾಮ್ ಅಲ್ಲ, ನಮ್ಮದು ಕ್ಲಾಸ್ ಮ್ಯಾಮ್ ಮಾಡ್ಕೊಡ್ತಾರೆ. ಕ್ಲಾಸಲ್ಲಿ ಇಲ್ಲಾಂದರೆ ನಾವೇನು ಮಾಡ್ಬೋದು. ಅಂದರೆ ನಿಮ್ಮನ್ನೇ ಬಿಟ್ಟು ಬಿಡ್ತಾರೆ, ಕ್ಲಾಸಿಗೆ ಯಾರು ಬರೋದಿಲ್ಲ, ಫ್ರೀ ಅವರ್ ಥರವೇ ಅದು. ಹಾಂ. ಸೊ ಯೂನಿಫಾರ್ಮ್ ಎಲ್ಲ ಹೇಗೆ? ಯೂನಿಫಾರ್ಮ್ ನಮಗಿನ್ನು ಹೊಲಿಸಬೇಕು. ಯೂನಿಫಾರ್ಮ್ ಮೆಷರ್ಮೆಂಟ್ ಎಲ್ಲ ಆಗಿದೆ, ನೆಕ್ಸ್ಟ್ ನಮಗೆ ಯೂನಿಫಾರ್ಮ್ ಕೊಡ್ತಾರೆ. ಲಾಸ್ಟ್ ಟೈಮ್ ಯಾವುದಿತ್ತು? ಲಾಸ್ಟ್ ಟೈಮ್ ನಮಗೆ ಫ್ರಾಕ್ ಇತ್ತು ಗ್ರೇ ಕಲರಲ್ಲಿ. ಈ ಸಲ ಯೂನಿಫಾರ್ಮ್ ಕಲರೇ ಚೇಂಜಾ? ಕಲರ್ ಚೇಂಜ್, ಮತ್ತು ಯೂನಿಫಾರ್ಮ್ ಹೇಗಿದೆ ಗೊತ್ತಿಲ್ಲ ನನಗೆ. ಹೇಳಿಲ್ವಾ ಪ್ಯಾಟರ್ನ್? ಮತ್ತು ಅದು ಕಲರ್ ಯೂನಿಫಾರ್ಮ್ ಇರ್ತಲ್ಲ, ಲೈಕ್ ವೆಡ್ನೆಸ್ಡೇ ಒಂದು ಕಲರು ಆ ಥರ ಏನಿಲ್ವಾ? ಆಗಿದೆ, ಅಂದರೆ ವೆಡ್ನೆಸ್ಡೇ ಮತ್ತು ಸ್ಯಾಟರ್ಡೇ ನಮಗೆ ಎಲ್ಲೋ ಯೂನಿಫಾರ್ಮ್ ಹಾಕಬೇಕು, ಮತ್ತು ಪ್ಯಾಂಟ್ ಅದಕ್ಕೆ ಬ್ಲ್ಯಾಕ್. ಸ್ಕೂಲ್ ಡೇಸ್ ಎಲ್ಲ ಹೇಗೆ ಸೆಲೆಬ್ರೇಷನ್ ಇರ್ತದೆ? ಅಂದರೆ ಚಿಲ್ಡ್ರನ್ಸ್ ಡೇ ಡ್ಯಾನ್ಸ್ ಎಲ್ಲ ಇರ್ತದೆ, ಸ್ವೀಟ್ ಎಲ್ಲ ಕೊಡ್ತಾರೆ. ಟೀಚರ್ಸ್ ಡೇ ನಾವೇ ಟೀಚರ್ಗೆ ಏನಾದರೂ ಮಾಡಬೇಕು, ಅಂದರೆ ಡ್ಯಾನ್ಸ್ ಎಲ್ಲ ಮಾಡೋದು. ನಾವು ಬೇಕಾದರೆ ಅವರಿಗೆ ಕೇಕ್ ಎಲ್ಲ ತಂದು ಸೆಲೆಬ್ರೇಷನ್ ಮಾಡಿ. ನೀವು ದುಡ್ಡು ಒಟ್ಟು ಮಾಡಿ ಮತ್ತು ದುಡ್ಡು ಕೇಳಿದ್ರೆ ಫೇರ್ವೆಲಲ್ಲಿ ಸೀನಿಯರ್ಸ್ 10ನೇ ಸ್ಟ್ಯಾಂಡರ್ಡಲ್ಲಿ ಫೇರ್ವೆಲ್, 9th ಅವರು ಸೆಲೆಬ್ರೇಷನ್ ಎಲ್ಲ ಮಾಡ್ತಾರೆ. ಅಂದರೆ 9th ಅವರು ನಮ್ಮ ಹತ್ರ ಸೀಕ್ರೆಟ್ ಪ್ಲ್ಯಾನ್ ಎಲ್ಲ ಮಾಡ್ತಾರೆ. ಈಗ ಡ್ಯಾನ್ಸ್ ಎಲ್ಲ ಮಾಡಬೇಕು, ನಾವು ಗೇಮ್ಸ್ ಎಲ್ಲ ಮಾಡಿಸ್ತೀವಿ, ಟ್ರೆಷರ್ ಹಂಟ್ ಎಲ್ಲ ಇರ್ತದೆ ಹಾಗೆ. ಮತ್ತು ಬೇರೆ ಇದು ಕಾಂಪಿಟೇಷನ್ಸ್ ಎಲ್ಲ ಹೋಗಿದೆಯಾ? ಹಾಂ ಹೌದು, ಯಾವುದೆಲ್ಲ? ಪ್ರತಿಭಾ ಕಾರಂಜಿ. ಮತ್ತು ಸ್ಕೂಲಲ್ಲಿ ನನ್ನ ಕ್ಲಾಸಲ್ಲಿ ಫಸ್ಟ್ ಪ್ರೈಸ್ ನನಗೆ ಸಿಂಗಿಂಗಲ್ಲಿ, ಡ್ಯಾನ್ಸಲ್ಲಿ ಫಸ್ಟ್ ಇಲ್ಲದ್ರೆ ಸೆಕೆಂಡ್. ಡ್ಯಾನ್ಸಲ್ಲಿ ಸಹ ಇದೆಯಾ? ಹಾಂ. ಎಂತ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ಯಾ ಅಲ್ಲ ಹೀಗೆ ಸ್ಕೂಲಲ್ಲಿ ಹೇಳಿ? ನನ್ನ ಅಕ್ಕ ಹೇಳ್ಕೊಡ್ತಾರೆ. ಅಕ್ಕ ಡ್ಯಾನ್ಸರಾ? ಇಲ್ಲ, ಅವರು ಯೂಟ್ಯೂಬಲ್ಲಿ ಸ್ವಲ್ಪ ಅವರು ಅದೇ ಓನ್ ಡ್ಯಾನ್ಸ್ ಸ್ಟೆಪ್ ಹಾಕ್ತಾರೆ, ಮತ್ತು ಸ್ವಲ್ಪ ಯೂಟ್ಯೂಬಲ್ಲಿ. ಬೇರೆ ಕಡೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ಯಾ? ಒಂದು ಸರಿ ನಮ್ಮ ಮಂಗಳೋತ್ಸವದಲ್ಲಿ ಎಲ್ಲ ಮಾಡಿದ್ದೆ. ನಮ್ಮ ಮಂಗಳೋತ್ಸವದಲ್ಲಿ ನಮ್ಮ ಮಂದಿರ ಇತ್ತು, ವೆಂಕಟರಮಣ ಭಜನ ಮಂದಿರ, ಅಲ್ಲಿ ಯಾವಾಗಲೂ ವರ್ಷಕ್ಕೆ ಡ್ಯಾನ್ಸ್ ಮಾಡ್ತೀನಿ. ಅರಳು ಮೊಗ್ಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳು ಮೊಗ್ಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೊ ನಿಂದು ಸ್ಪೆಷಲ್ ಟ್ಯಾಲೆಂಟ್ಸ್ ಎಲ್ಲ ಏನೆಲ್ಲ ಇದೆ? ಸಿಂಗಿಂಗ್, ಡ್ಯಾನ್ಸಿಂಗ್ ಮತ್ತು ಕರಾಟೆಯಲ್ಲಿ ಸಹ ಇದೆ. ಓ, ಕರಾಟೆಯಲ್ಲಿ ಸಹ ಇದೆಯಾ? ಹಾಂ. ಎಲ್ಲಿ ಹೋಗ್ತೀಯ ಕರಾಟೆ ಕ್ಲಾಸ್ಗೆ? ಕರಾಟೆ ನನ್ನ ಶಾಲೆಯಲ್ಲಿ ಇರ್ತದೆ. ಶಾಲೆಯಲ್ಲಿ? ಹಾಂ. ಯಾರು ಹೇಳಿಕೊಡು ಶಾಲೆಯಲ್ಲಿ? ಶಾಲೆಯಲ್ಲಿ ಒಬ್ಬರು ಟೀಚರ್ ಬರ್ತಾರೆ, ಸೋಮನಾಥ್ ಅಂತ, ಅವರು ಕಲಿಸ್ಕೊಡ್ತಾರೆ ಕರಾಟೆ. ಕಾಂಪಿಟೇಷನ್ಗೆ ಹೋಗಿದ್ಯಾ? ಹೌದು. ಎಲ್ಲಿ ಹೋಗಿದ್ದಿ? ಅಜ್ಜರ ಕಾಡು. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಒಳ್ಳೆ ಇತ್ತು. ಫಸ್ಟ್ ಟೈಮ್ ಹೋಗಿದ್ದೆ, ಕಟ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು. ಫಸ್ಟು? ಹಾಂ. ವೆರಿ ಗುಡ್. ನೆಕ್ಸ್ಟ್ ಎಲ್ಲಿಗಾದರೂ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಆ ಕರಾಟೆಯಲ್ಲಿ ಮುಂದೆ ಹೋಗ್ಬೇಕಾ, ಸಿಂಗಿಂಗಲ್ಲಿ ಹೋಗ್ಬೇಕಾ, ಯಾವುದ್ರಲ್ಲಿ ಮುಂದೆ ಹೋಗ್ಬೇಕಂತಿದ್ಯಾ? ಎರಡು. ಹೇಗೆ ಮ್ಯಾನೇಜ್ ಮಾಡ್ತೀಯ ಎರಡು ಸಹ? ಹೇಗಾದರೂ ಮ್ಯಾನೇಜ್ ಮಾಡ್ತೀಯ. ಸರಿ, ಸಿಂಗಿಂಗ್ ಎಲ್ಲಿಯಾದರೂ ಹೋಗಿದ್ಯಾ? ಸಿಂಗಿಂಗ್ ಅಲೆಯೂರು ಕಟ್ಟೆಗಣಪತಿಯಲ್ಲಿ ಸೆಕೆಂಡ್ ಪ್ರೈಸ್ ಸಿಕ್ಕಿತ್ತು. ಮತ್ತು ಪ್ರೋಗ್ರಾಮ್ ಅಂದರೆ ಬೆಂಗಳೂರಿಗೆಲ್ಲ ಹೋಗಿದ್ದೆ. ಬ್ಯಾಂಗ್ಳೂರು ಹೋಗಿದ್ಯಾ? ಹಾಂ. ಮತ್ತು ನಾರ್ಮಲಿ ಉಡುಪಿಯಲ್ಲಿ ಎಲ್ಲ. ಬ್ಯಾಂಗ್ಳೂರಿಗೆ ಯಾಕೆ, ರೀಸನ್ ಎಂತ? ಅಂದರೆ ಯಾವುದಾದ್ರು ಆಡಿಷನ್ ಕೊಡ್ಲಿಕ್ಕೆ ಹೋಗಿದ್ಯಾ ಹೇಗೆ? ಪ್ರೋಗ್ರಾಮ್ ಅವರು ಬೆಂಗಳೂರಲ್ಲಿ ತುಳುವೆರೆ ಚಾವಡಿ ಅಂತ ಇತ್ತು, ಅಲ್ಲಿ ಅವರು ಪ್ರೋಗ್ರಾಮ್ಗೆ ಕರೆಯಿದ್ರು. ನಮ್ಮದೊಂದು ಗ್ರೂಪ್ ಇತ್ತು, ಥಂಡರ್ ಕಿಡ್ಸ್ ಅಂತ. ಅದರ ಟೀಚರ್ ನಮ್ಮದು, ಅಂದರೆ ಅವರು ಟೀಚರ್ ನಮ್ಮದು ಹಾಡೆಲ್ಲ ಹೇಳಿ ಅವರೇ ಮ್ಯಾನೇಜ್ ಎಲ್ಲ ಮಾಡ್ತಾರೆ. ಅವ್ರದ್ದು ಹೆಸರು ಶ್ರೀನಿವಾಸ ರಾವ್ ಅಂತ. ಅವರೇ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಬ್ಯಾಂಗ್ಳೂರಿಗೆ. ಮನೇಲಿ ಹೋಗ್ತಾರಾ ನೀನು ಹೊರಗಡೆ ಎಲ್ಲ ಹೋಗ್ಲಿಕ್ಕೆ? ಹಾಂ, ಸಪೋರ್ಟ್ ಮಾಡ್ತಾರೆ. ಬರ್ತಾರೆ ನಿನ್ನ ಜೊತೆ ಯಾರು ಬರ್ತಾರೆ ಮನೆಯಿಂದ? ಅಪ್ಪ ಜಾಸ್ತಿ. ಅಪ್ಪ ಬರೋದು, ಅಮ್ಮ ಬರೋದಿಲ್ಲ? ಅಮ್ಮ ಸರ್. ಒಮ್ಮೊಮ್ಮೆ ಬರ್ತಾರಾ? ಸೊ ನಿಮಗೆ ಈಗ ಪ್ರೈಸ್ ಎಲ್ಲ ವಿನ್ ಆಗಿದೆಯಾ ಅಂತ ಹೇಳ್ತೀಯಾ? ಸೊ ನಿಮಗೆ ಆ ಪ್ರೌಡ್ ಮೂಮೆಂಟ್ ಹೇಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು? ಅಂದರೆ ನಾನು ಈಗ ಹಾಡು ಹೇಳಿ ಕೆಳಗೆ ಬರುವಾಗ ಎಲ್ಲರೂ ಹೇಳ್ತಾರೆ, ನೀನು ಒಳ್ಳೆ ಹಾಡಿದ್ದಿ, ನೈಸ್ ವಾಯ್ಸ್, ಇನ್ನೂ ಕಂಟಿನ್ಯೂ ಮಾಡು, ಒಳ್ಳೆ ಆಗ್ತದೆ ಆವಾಗ ಖುಷಿ ಆಗ್ತದೆ ಅಲ್ವಾ? ಸೊ ನೀನು ಸಂಗೀತ ಯಾತ್ರ ಕಲಿತಾ ಇರೋದು? ನಾನು ಸತ್ಯಚರಣ್ ಶೆಣೈ, ಉಡುಪಿಯಲ್ಲಿ. ಎಲ್ಲಿಯ ಸಂಗೀತ ಕ್ಲಾಸು? ಅವರು ಕೋರ್ಟ್ ರೋಡಿದ್ದು ಮುಂದೆ ಉಡುಪಿಯಲ್ಲಿ ಇರ್ತಾರೆ. ನೀನು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀಯ? ಅಂದರೆ ಈಗ ಸ್ಕೂಲಿಗೆ ಸಹ ಹೋಗ್ತಿದ್ಯಲ್ಲ? ಹೌದು, ಸ್ಕೂಲ್ ಹೋಗ್ತೀನಿ, 3:15 ಬಂದು 4 ಗಂಟೆಗೆ ಟ್ಯೂಷನ್ ಹೋಗ್ತೀನಿ. ಟ್ಯೂಷನ್ಗೆ ಹೋಗ್ತೀಯಾ? ಟ್ಯೂಷನ್ ಮನೆ ಹತ್ತಿರ. ಮತ್ತು 6 ಗಂಟೆಗೆ ಬಂದು ರೆಡಿಯಾಗಿ 7:15 ಸಂಗೀತ ಕ್ಲಾಸಲ್ಲಿ ಇರ್ತೀನಿ. ಪ್ರಾಕ್ಟೀಸ್ ಆದಮೇಲೆ 8:00 ಮುಗೀತದೆ, ಮನೆ ಬರುವಾಗ 9 ಗಂಟೆ ಆಗ್ತದೆ.
ಆದರೆ ನಂದು ಫಸ್ಟ್ ಗುರು ನನಗೆ ಹಾಡು ಹೇಳಿ ಕೊಟ್ಟಿದ್ದಂದರೆ ನನ್ನ ಅಮ್ಮಂದು ಚಿಕ್ಕಮ್ಮಂದು ನನ್ನ ಮಗ ನನಗೆ ಮಾಮ ಆಗಬೇಕು. ಅವರ ಹೆಸರು ಯಜ್ಞೇಶ್ ಅಂತ. ಫಸ್ಟ್ ಅವರೇ ಹೇಳಿಕೊಟ್ಟಿದ್ದು, ಸಪೋರ್ಟ್ ಎಲ್ಲ ಮಾಡ್ತಾಯಿದ್ರು, ಹಾಡೆಲ್ಲ ಹೇಳ್ಕೊಡ್ತಾ ಇದ್ರು. ಮತ್ತು ಏನಾದರೂ ಕಾಂಪಿಟೇಷನ್ ಹೋಗಬೇಕಾದ್ರೆ ಅವರೇ ನನ್ನನ್ನು ಪ್ರಿಪೇರ್ ಮಾಡ್ತಾಯಿದ್ರು, ಹಾಗೆ ಸಪೋರ್ಟ್. ಸೊ ನಿಂದು ಫೇವ್ರೆಟ್ ಸಿಂಗರ್ ಯಾರು? ಅಂದರೆ ಸಿಂಗರ್, ಈಗ ನೀನು ಸಿಂಗಿಂಗ್ ಮಾಡ್ತೀಯಲ್ವಾ, ಸೊ ಈಗ ಕೆಲವರು ಇದ್ದಾರೆ ಸಿಂಗರ್ಸ್ ಅಲ್ವಾ, ಮೂವಿಯಲ್ಲಿ ಹಾಡುವವರಿದ್ದಾರೆ, ಭಕ್ತಿಗೀತೆ ಹಾಡುವವರೆಲ್ಲ ಇದ್ದಾರೆ. ಸೊ ನಿಮ್ಮದು ಫೇವ್ರೇಟ್ ಯಾರು ಸಿಂಗರ್? SP ಬಾಲಸುಬ್ರಹ್ಮಣ್ಯ ಮತ್ತು ನಾರ್ಮಲಿ ಸಂದೇಶ್ ನೀರ್ಮಾರ್ಗ. ಓಕೆ, ಅವರೇ ಫೇವ್ರೇಟ್. ನಿಮಗೆ ಯಾವುದಾದ್ರೂ ಸಾಂಗ್ ಹಾಡ್ಬೋದಾ ಈಗ? ಹಾಂ. ಯಾವ ಸಾಂಗ್ ಹಾಡ್ತೀಯಾ? ನಾನು ಭಕ್ತಿಗೀತೆ ಹಾಡ್ತೀನಿ. ಓಕೆ, ಹಾಂ. ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ. ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ. ಶಂಕರ ಪ್ರಾಣವು ನೀವನಿ ಗಾನಮೆ ನೀದನಿ ಪ್ರಾಣಮೆ ಗಾನಮನಿ. ಮೌನ ವಿಚಕ್ಷಣ ಜ್ಞಾನ ವಿಲಕ್ಷಣ ರಾಗವೇ ಯೋಗಮಣಿ. ಪ್ರಾಣಮು ನೀವನಿ ಗಾನಮೆ ನೀದನಿ ಪ್ರಾಣಮೆ ಗಾನಮನಿ. ಮೌನ ವಿಚಕ್ಷಣ ಜ್ಞಾನ ವಿಲಕ್ಷಣ ರಾಗಮೆ ಯೋಗಮಣಿ. నాదోపాసన చేసిన వాడను నీవాడను మేనైతే ధిక్కరింద్రజిత హిమగిరీంద్రజిత కందర నీల కందర చుత్తులుగ నీరుద్రవీణ నిర్నిద్రగానమిది అవతరించర వినితరించర. శంకర నాద శరీరా పరా ವೇದ ವಿಹಾರ ಹರ ಜೀವೇಶ್ವರ. ಶಂಕರ ನೈಸ್ ವಾಯ್ಸ್. ಥ್ಯಾಂಕ್ ಯು. ಹೀಗೆ ಕಂಟಿನ್ಯೂ ಮಾಡಿ, ಇನ್ನೂ ಸಹ ಒಳ್ಳೊಳ್ಳೆ ಸಿಂಗರ್ಸ್ ಜೊತೆ ಹಾಡುವ ಅವಕಾಶ ಸಹ ನಿಮಗೆ ಬರಲಿ. ಹೌದು, ಈಗ ನಿಮಗೆ ಯಾವುದಾದ್ರೂ ಸಿಂಗರ್ಸ್ ಜೊತೆ ಅವಕಾಶ ಬಂತು ಅಂತ ಅನ್ಕೋ, ಯಾವ ಸಿಂಗರ್ ಜೊತೆ ಹಾಡಬೇಕು ಅಂತ ಇಷ್ಟಪಡ್ತೀಯ? ಈಗ ನಾರ್ಮಲಿ ಸಿಗ್ತಾರೆ ಯಾರಾದರೂ ಸಿಕ್ಕಿದ್ರೆ ಹಾಡುವಂತ ನನಗೆ ಚಾನ್ಸ್ ಸಿಕ್ಕಲಿ ಅಂತ. ಅದೇ ಈಗ ನಿಂದು ಡ್ರೀಮ್ ಅಂತೇಳಿ ಒಂದಿರ್ತಾರಲ್ಲ, ಇವ್ರ ಜೊತೆನೇ ಹಾಡಬೇಕು ಅಂತ, ಅದೇ ಅದು? SP ಬಾಲಸುಬ್ರಹ್ಮಣ್ಯ ಇತ್ತು, ಅನ್ಫಾರ್ಚುನೇಟ್ಲಿ ಈಗ ಅವರಿಲ್ಲ ಅಲ್ವಾ? ಹಾಂ, ಹಾಗಾದರೆ ಸಂದೇಶ್ ನೀರ್ಮಾರ್ಗ ಮತ್ತು ಸಂಗೀತ ಬಾಲಚಂದ್ರ ಎಲ್ಲ ಇದ್ದಾರೆ, ಅವ್ರ ಹತ್ರ. ಇಲ್ಲಿ ತನಕ ಡ್ಯೂಯೆಟ್ ಹಾಡಿದ್ಯಾ? ಹೌದು. ಯಾರ ಜೊತೆ ಹಾಡಿದ್ಯಾ? ಸುಪ್ರೀತ್ ಅಂತ ಒಬ್ಬರಿದ್ರು, ನಾರ್ಮಲಿ ಹಾಡ್ತಾರೆ, ಅವರು ಪ್ರೋಗ್ರಾಮೆಲ್ಲ ಹೋಗ್ತಾರೆ, ಅವರೊಟ್ಟಿಗೆ ಒಂದ್ಸರಿ ಹಾಡ್ತಿದ್ರೆ. ಮತ್ತು ನನ್ನ ರಿಲೇಟಿವ್ ಅವರ ಎಂಗೇಜ್ಮೆಂಟಲ್ಲಿ ಒಬ್ಬರ ಹತ್ರ ಹಾಡಿದ್ರೆ, ಅವರ ಹೆಸರು ಗೊತ್ತಿಲ್ಲ, ಆದರೆ ಒಂದ್ಸಲಿ ಹಾಡಿದ್ರೆ. ಈಗ ನೀನು ಫಂಕ್ಷನಿಗೆಲ್ಲ ಹೋಗ್ತೀಯ ಅಲ್ವಾ? ಸೊ ಆರ್ಕೆಸ್ಟ್ರಾದಲ್ಲೆಲ್ಲ ಹಾಡಿದ್ಯಾ? ಹೌದು. ಎಲ್ಲೆಲ್ಲ ಹೋಗಿದ್ಯಾ? ಆರ್ಕೆಸ್ಟ್ರಾ ಟೀಮ್ ಜೊತೆ ಇದೆಯಾ, ಅಲ್ಲ ಜಸ್ಟ್ ಈಗ ನೀನು ಹೋದಾಗ ಅದೇ ಪರ್ಫಾರ್ಮ್ ಮಾಡ್ತಿದ್ದಾರೆ ಆ ಥರ? ಅಂದರೆ ನನ್ನ ಟೀಚರೊಟ್ಟಿಗೆ ನಾನು ಆರ್ಕೆಸ್ಟ್ರಾ ಹೋಗಿದ್ದೆ. ಅಂದರೆ ಅವರು ಭರತನಾಟ್ಯ ಮಾತ್ರ ರೀ, ಮಿಡ್ರಲ್ಲಿ ಬೇಕಿದ್ದಾಗ ನನ್ನನ್ನು ಹಾಡಲಿಕ್ಕೆ ಕೇಳ್ತಾರೆ, ಹಾಗೆ ಆರ್ಕೆಸ್ಟ್ರಾ ಹೋಗಿದ್ದೆ. ಮತ್ತು ನಾನು ಒಬ್ಬಳಿ ಮತ್ತು ಇನ್ನೊಂದವರೊಟ್ಟಿಗೆ ಅಂದರೆ ಲಿಖಿತ್ ಉಡುಪಿ ಅವರೊಟ್ಟಿಗೆ ಹೋಗಿದ್ದೆ. ಅವರು ನನ್ನನ್ನು ಒಂದ್ಸಲ ಕರ್ಕೊಂಡು ಹೋಗಿದ್ದು. ಮನೆ ಹತ್ರದ ಪ್ರೋಗ್ರಾಮ್ಸಿಗೆಲ್ಲ ಹೋಗ್ತೀಯಲ್ಲ, ಗಣೇಶೋತ್ಸವ, ಶಾರದೋತ್ಸವ ಹಾಗೆಲ್ಲ ಹೋಗಿ? ಶಾಲೆಯಲ್ಲಿ ಶಾರದೋತ್ಸವ ಇದ್ದರೆ ಭಜನೆ ಎಲ್ಲ ಹೋಗಿ. ಈಗ ಸ್ಕೂಲಲ್ಲಿ ಪ್ರೇಯರ್ ಎಲ್ಲ ಇರ್ತದಾ ಫಂಕ್ಷನ್ ಎಲ್ಲ ಆಗುವಾಗ? ಸೊ ನೀನೇ ಆ ಪ್ರೇಯರ್ಗೆ? ಇಲ್ಲ, ದೊಡ್ಡವರು. ಅದು ಸೀನಿಯರ್ಸಿಗೆ. ನಿಮಗೆ ಅವಕಾಶ ಬರಲಿಲ್ವಾ? ಈಗ ನೀನು ಎಷ್ಟನೇ ಸ್ಟ್ಯಾಂಡರ್ಡ್? ಸಿಕ್ಸ್ತ್. ಇಂದ 7th ಸ್ಟ್ಯಾಂಡರ್ಡ್ನವರಿಗೆ ಅವಕಾಶ ಕೊಡ್ತಾರಾ ಹೇಗೆ? ಅಂದರೆ ಈಗ 9th ಅಥವಾ 10th ಅವರಿಗೆ. ಓ, ಸೂಪರ್ ಸೀನಿಯರ್ಸಿಗೆ ಕೊಡ್ತಾರಾ? ಮತ್ತೆ ಸ್ಕೂಲಲ್ಲಿ ಪ್ರೇಯರ್ ಯಾವ್ದು ಇರ್ತದೆ ನಿಮಗೆ? ಫಸ್ಟ್ ಜನಗಣಮನ ಮತ್ತು ಜೈ ಭಾರತಿ. ಅದು ಯಾರು ಹಾಡೋದು? ಅದು 8th ಅವರು 9th ಅವರು ಹೇಳ್ತಾರೆ.
ಅಸೆಂಬ್ಲಿ ಹೇಗಿರ್ತದೆ ನಿಮಗೆ? ಅಸೆಂಬ್ಲಿ ಅಂದರೆ ಫಸ್ಟ್ ನಮ್ಮನ್ನು ಲೈನ್ ಮಾಡ್ತಾರೆ, ಟೆಂತಿಂದ LKG ತನಕ. ಮತ್ತು 10th ನಮ್ಮದು ಕ್ಲಾಸ್ ಲೀಡರ್ ರಿಪೋರ್ಟ್ ಇರ್ತದೆ. ಅದರಲ್ಲಿ ನಾನು ಲೀಡರ್ ಇರ್ತೇನೆ, ಕ್ಲಾಸ್ ಲೀಡರಲ್ಲಿ. ಮತ್ತು ಪ್ರೇಯರ್ ಸ್ಟಾರ್ಟ್ ಆಗ್ತದೆ, ಜನಗಣಮನ. ಮತ್ತು ನ್ಯೂಸ್ ರೀಡಿಂಗ್ ಇರ್ತದೆ. ಮತ್ತು ಇರ್ತಾರೆ. ಅದು ನ್ಯೂಸ್ ರೀಡಿಂಗ್ ಯಾರಿಗೆ ಇರ್ತದೆ? ಸೀನಿಯರ್ಸೇ ಅಲ್ಲ ಹೇಗೆ? 6th ತನಕ ಇತ್ತು, 6th 5th ತನಕ. 5th ನನಗೆ ಒಂದು ಸರ್ತಿ ಸಿಕ್ಕಿತ್ತಾ? ಹಾಂ. ಅಂದರೆ ಅವರೇ ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿ ಕೊಡ್ತಿರ್ತಾರಾ? ಇಲ್ಲ, ನಾವು ತರಲಿಕ್ಕೆ. ನೀವೇ ಬರ್ದಿದ್ದಲ್ಲೇ ತರಲಿಕ್ಕೆ ಮತ್ತು ಹೇಳಲಿಕ್ಕೆ. ಓಕೆ. ಅವರೇನು ಪ್ರಿಪರೇಷನ್ ಎಲ್ಲ ಮಾಡೋದಿಲ್ಲ? ಅವರು ಹೇಳ್ತಾರೆ, ನೀವು ನೆಕ್ಸ್ಟ್ ನ್ಯೂಸ್ ರೀಡಿಂಗ್ ನಿಮ್ಮದು ಲ್ಯಾಂಗ್ವೇಜ್ ಕನ್ನಡ ಅಥವಾ ಇಂಗ್ಲೀಷ್ ಸೆಲೆಕ್ಟ್ ಮಾಡಿ ನಿಮಗೆ ಬೇಕಿದ್ದು, ಮತ್ತೆ ನ್ಯೂಸ್ ಬರಿಕೊಂಡು ಬರಲ್ಲ ಹಾಗೆ. ಸೊ ನಿಮ್ಮದು ಮನೆಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಹೇಗಿರ್ತದೆ? ಅಂದರೆ ನಾರ್ಮಲಿ ಈಗ ಡ್ರೆಸ್ ಎಲ್ಲ ಹಾಕಿ ದೇವರಿಗೆ ಫಸ್ಟ್ ಪ್ರಾರ್ಥನೆ ಮಾಡ್ತೀನಿ. ಅಂದರೆ ನಮಗೆ ಒಳ್ಳೆ ಮಾಡಿ ನೆಕ್ಸ್ಟ್ ಒಳ್ಳೆ ಆಗಬೇಕು ನಾನು, ಹಾಗೆಲ್ಲ ಪ್ರೇ ಮಾಡ್ತೀನಿ. ಮತ್ತು ಎಲ್ಲರೂ ಬರ್ತಾರೆ ಫ್ಯಾಮಿಲಿಯವರು, ಕೇಕ್ ಕಟ್ಟಿಂಗ್ ಮಾಡಿ ಕೇಕೆಲ್ಲ ತಿನ್ನಿಸಿ ಮತ್ತು ಊಟ ಮಾಡಿ. ಸೊ ಈಗ ಹಾಕೊಂಡು ಬಂದಿದೆಯಲ್ಲ, ಇದು ಡ್ರೆಸ್ ತುಂಬ ಚೆಂದ ಉಂಟು. ಯಾರು ಕೊಡಿಸಿದ್ದು? ಇದು ನನ್ನ ಅಜ್ಜಿ ಕೊಟ್ಟಿದ್ದು ಬರ್ಡೇಗೆ. ಓಕೆ. ನಿನ್ನ ಬರ್ತ್ಡೇ ಯಾವಾಗ? 10th January 2012. ಜಾನ್ವರಿಗೆ. ಸೊ ಅಪ್ಪ ಏನು ಗಿಫ್ಟ್ ಎಲ್ಲ ಮಾಡಿದ್ದಾರೆ? ಅಪ್ಪ ನನಗೆ ಎಲ್ಲ ಡ್ರೆಸ್ ಎಲ್ಲ ತೆಗೆದು ಕೊಡ್ತಾರೆ, ಅಮ್ಮ ಸಹ. ಅಕ್ಕ ಏನು ಗಿಫ್ಟೇ ಮಾಡೋದಿಲ್ಲ? ಅಕ್ಕ ಚಾಕ್ಲೇಟ್ ಕೊಡ್ತಾರೆ. ಅಕ್ಕ ಚಾಕ್ಲೇಟ್ ಕೊಡ್ತಾರೆ. ಸ್ಕೂಲಲ್ಲಿ ಎಂತ ಚಾಕ್ಲೇಟ್ಸ್ ಎಲ್ಲ ತೊಗೊಂಡೋಗಿ ಕೊಡ್ತೀಯಾ? ಹೌದು. ಅಂದರೆ ನಿಮಗೆ ಹೇಗೆ ವಿಶ್ ಮಾಡ್ತಾರಾ? ವಿಶ್ ಮಾಡ್ತಾರೆ, ಒಂದೊಂದು ಕ್ಲಾಸಿಗೆ ಹೋಗಬೇಕು, ಚಾಕ್ಲೇಟ್ ಎಲ್ಲ ಕೊಟ್ಟು ಬರ್ತೀನಿ. ನಿಂದು ಫೇವ್ರೇಟ್ ಟೀಚರ್ ಯಾರು? ಟೀಚರ್ ಅರ್ಚನಾ ಮ್ಯಾಮ್ ಮತ್ತು ಪ್ರತಿಭಾ ಮ್ಯಾಮ್ ಫೇವ್ರೇಟ್. ನಮಗೆ ಬೈಯೋದಿಲ್ವಾ ಅಂತಲ್ಲ? ಬೈತಾರೆ, ಹಾಗೆಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ತಾರಾ? ಸಪೋರ್ಟ್ ಮಾಡ್ತಾರೆ ಎಲ್ಲರೂ. ಈಗ ಸ್ಕೂಲಿಂದ ನಿನ್ನ ಬಗ್ಗೆ ಏನಾದರೂ ಕಂಪ್ಲೇಂಟ್ ಬಂದಿದ್ದ ಮನೆಗೆ? ಹಾಗೆ ಬರಲಿಲ್ಲ. ಅಂದರೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ, ಬಾಯ್ಸ್ ಎಲ್ಲ ಅವರು ನಮಗೆ ಬೈತಾರೆ, ಹೊಡ್ತಾರೆ, ಆದಾಗ ಮ್ಯಾಮ್ಗೆ ಹೇಳ್ಕೊಡ್ತೀವಿ ನಾವು. ನೀನು ಕ್ಲಾಸ್ ರೆಪ್ ಆಗಿದೆಯಾ? ಕ್ಲಾಸ್ ಮಾನಿಟ್ರಾ? ಹೌದು. ಏನೆಲ್ಲ ಪನಿಷ್ಮೆಂಟ್ ಕೊಡಿಸಿದ್ಯಾ? ಅಂದರೆ ಮ್ಯಾಮಲ್ಲಿ ಹೇಳ್ಕೊಡ್ತಿದ್ದೆ, ಆಗ ಅವರಿಗೆ ಬಸ್ಗೆಲ್ಲ ತೆಗೆದಿದ್ದು, ಫುಲ್ಲು ಗ್ರೌಂಡಿದ್ದು ರೌಂಡ್ ಹಾಕಿರಲಿಕ್ಕೆ. ನಿಂಗೆ ಇಲ್ಲಿ ತನಕ ಪನಿಷ್ಮೆಂಟ್ ಕೊಡಿಸಿದ್ದಾರೆ ಯಾರಾದರೂ? ಒಂದ್ಸಲ ಹೋಗಿ ರಜೆ ಇಟ್ಕೊಂಡು ಕೊಡಿಸಿದ್ರೆ ಯಾರು ಕೊಡಿಸಿದ್ದ ಪನಿಷ್ಮೆಂಟ್ ಮ್ಯಾಮ್. ಅಂದರೆ ನಾವೆಂತ ಸಹ ಮಾಡೋದಿಲ್ಲ, ನಮ್ಮ ಹಾಗೆ ಎಲ್ಲ ಹೋಮ್ವರ್ಕ್ ಎಲ್ಲ ಮಾಡಲಿಕ್ಕೆ ಇದ್ದರೆ ಬರೆಯೋದು, ಮತ್ತೆ ಲೆಸನ್ ಓದ್ತೀವಿ. ಬಾಯ್ಸ್ ಎಲ್ಲ ಅಲ್ಲಿ ಶೌಟಿಂಗ್ ಎಲ್ಲ ಮಾಡ್ತಾರೆ, ಅವರ ಹೆಸರಾಗಿ ನಮಗೆಲ್ಲ ಕೊಡಲಿಕ್ಕೆ. ಇಲ್ಲಿ ತನಕ ಏನಾದರೂ ಸುಳ್ಳು ಹೇಳಿದ್ಯಾ ಸ್ಕೂಲ್ ವಿಷಯದಲ್ಲಿ? ಇಲ್ಲ, ಎಲ್ಲ ನಿಜ ಹೇಳ್ತೀಯಾ? ಒಂದ್ಸರಿ ಯಾರ ಹತ್ರ ಹೇಳಿದ್ಯಾ? ಅಮ್ಮ ಅಪ್ಪ ಹತ್ರ. ಏನಂತ? ಮಾರ್ಕ್ಸ್ ಕಡಿಮೆ ಬಂದಿದ್ದ? ಕಡಿಮೆ ಬಂದಿದ್ದಲ್ಲ, ಅಂದರೆ ನಾವೀಗೆ ಮೆಲ್ಲ ಆಗಿ ಉಂಟು. ನನಗೆ ಮ್ಯಾಥ್ಸಲ್ಲಿ ಎಲ್ಲ ಮಾರ್ಕ್ಸ್ ಕಡಿಮೆ ಬಂದಿರ್ತಾರೆ. ಮತ್ತೆ ಅಮ್ಮ ಅಪ್ಪ ಎಲ್ಲ ಚೆಕ್ ಮಾಡ್ತಾರೆ, ನಾವು ಚೆಕ್ ಮಾಡಬಾರ್ದಂತ ಬುಕ್ ಎಲ್ಲ ಇರ್ತೀನಿ, ಮತ್ತೆ ಅವರಿಗೆ ಹೇಳ್ತೀನಿ. ಬೈತಾರೆ ಹಾಗೆ, ಅಂದರೆ ಹಾಗೆಲ್ಲ ಯಾಕೆ ಮಾರ್ಕ್ಸ್ ಕಡಿಮೆ ಬಂದಿದ್ದೆ, ಇನ್ನೂ ಓದು ನೀನು, ಹಾಗೆಲ್ಲ ಮಾಡಬೇಡ ಅಂತ ಎಲ್ಲ ಬೈತಾರೆ ಅಷ್ಟೇ. ಅಕ್ಕನಿಗೆ ಜಾಸ್ತಿ ಬೈದ ನಿನಗೆ ಜಾಸ್ತಿ ಬೈದ? ಅಕ್ಕನೇ ಬೈಯುವಾಗ ನಿಮಗೆ ಖುಷಿ ಆಗ್ತದ ಅಂತಲ್ಲ? ನೋಡಂತೆ ಖುಷಿ ಆಗೋದು, ಎಕ್ಸ್ಪ್ರೆಷನ್ ನೋಡೋಕ್ಲೇ ಗೊತ್ತಾಗ್ತದೆ. ಅಕ್ಕ ಯಾವತ್ತಾದ್ರೂ ಬೈಗಳು ತಿನ್ನಿಸಿದಾಳ ನಿಮಗೆ? ಹೌದು, ತುಂಬ ಸಲವ. ನೀ ಹೇಗೆ ರಿವೆಂಜ್ ತೆಗಿತೀಯಾ? ಅಂದರೆ ಅವರು ಏನಾದ್ರು ಈಗ నేను ಫೋಟೋ ಸರ್ಚ್ ಮಾಡಿ ಹೋಗಿ ಯೂಟ್ಯೂಬೆಲ್ಲ ಆವಾಗ ನಾನು ಹೇಳ್ತೇನೆ, ಅವರು ಯೂಟ್ಯೂಬ್ ನೋಡ್ತಾ ಇದ್ರು, ನೀವು ಅವ್ರಿಗೆ ಬೈಯೋದಿಲ್ಲ? ಆ ಥರ ಭಯ ಇರ್ತಾರೆ, ಮತ್ತೆ ಹೊಟ್ಟು ಹಾಡಿದ್ರೆ ಎಲ್ಲ ಬೈತಾರೆ. ಟಿ ವಿ ರಿಮೋಟಿಗೆಲ್ಲ ಜಗಳ ಆಗೋದಿಲ್ವಾ? ಆಗ್ತದ? ಯಾರು ವಿನ್ ಆಗೋದು? ಇಬ್ಬರು ಸಹ. ಮತ್ತು ಅಂದರೆ ಒಂದ್ಸಲಿ ನಾನು ನೋಡ್ತೀನಿ, ಒಂದ್ಸರಿ ನೀನು, ಹಾಗೆ ಅವರು ಹೇಳೋದಿಲ್ಲ, ನಾನೇ ನೋಡ್ತೀನಿ, ನೀನು ನಾಳೆ ನೋಡು, ಹಾಗೆ ಆದರೆ ಶೇರಿಂಗ್ ಮಾಡ್ತೀನಿ ನಾನು, ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡಿ. ಓಕೆ. ಫ್ಯೂಚರಲ್ಲಿ ಸಿಂಗರ್ಸ್ ಆಗಬೇಕಂತ ಇದೆಯಾ? ಕರಾಟೆ ಪ್ಲೇಯರ್ಸ್ ಆಗಬೇಕು ಅಂತ ಇದೆಯಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ಅರಳುವ ಮೊಗ್ಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ TV.